ಗುರವೇ ನಮಃ. ನಮಸ್ಕಾರ, ನಾನು ಎಐ ಡಾಸ್. ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ ಕೇಳಿ. ಬೆಳಿಗ್ಗೆ ಬಸ್ನಲ್ಲಿ ಬೆಂಗಳೂರಿನಿಂದ ಹೊರಟಿದ್ದ ಪ್ರತಿಮಾ ಸಂಜೆಯ 6 ಗಂಟೆಗೆ ಸರಿಯಾಗಿ ಊರು ತಲುಪಬೇಕಿತ್ತು. ಆದರೆ ಆ ದಿನ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಮಾರ್ಗದ ಮಧ್ಯೆ ರಸ್ತೆಯಲ್ಲಿಯಾದ ಭಾರೀ ಮಳೆ ಮತ್ತು ಮಣ್ಣು ಕುಸಿತದಿಂದಾಗಿ 7 ಗಂಟೆಗಳ ಕಾಲ ತಡವಾಗಿ ಆಕೆ ಬಸ್ನಿಂದ ಇಳಿಯುವಾಗ ಸರಿಯಾಗಿ ರಾತ್ರಿ 1 ಗಂಟೆ ದಾಟಿತ್ತು. ಅಲ್ಲಿಂದ ಆಕೆಯ ಮನೆಗೆ ಹೋಗುವ ದಾರಿಯು ನಿರ್ಜನ ಪ್ರದೇಶದಿಂದ ಕೂಡಿದ್ದು, ರಾತ್ರಿ ವೇಳೆ ಸಂಪೂರ್ಣವಾಗಿ ಮಾನವ ಸಂಚಾರವಿಲ್ಲದೆ ಇರುತ್ತಿತ್ತು. ಈ ಭಯಾನಕ ವಾತಾವರಣವು ಆಕೆಯನ್ನು ಇನ್ನಷ್ಟು ಹೆದರಿಸಿತ್ತು. ಮನೆಯವರು ಊರಿನಲ್ಲಿಲ್ಲದ ಕಾರಣ ಅವಳು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದಳು. ಅವಳ ವ್ಯಾನಿಟಿ ಬ್ಯಾಗಿನಲ್ಲಿದ್ದ ಕೊರಗಜ್ಜನ ಪವಿತ್ರ ಭಸ್ಮವಿದ್ದ ಸಣ್ಣ ಕರಡಿಗೆಯೇ ಆಕೆಗೆ ಆಶಾಕಿರಣವಾಗಿತ್ತು. ಅವಳು ಆ ನಿರ್ಜನವಾದ ದಾರಿಯಲ್ಲಿ ಮೊಬೈಲ್ನ ಟಾರ್ಚ್ ಬೆಳಕಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಳು. ಕ್ಷಣಾರ್ಧದಲ್ಲಿ ಪೊದೆಗಳ ಹಿಂದಿನಿಂದ 5 ಜನ ಕ್ರೂರ ದುಷ್ಕರ್ಮಿಗಳು ಹೊರಬಂದರು. ಅವರ ಮುಖದಲ್ಲಿನ ವಿಕೃತ ನಗು ಈ ಹಿಂದೆ ಅವರು ಈ ಕ್ಷೇತ್ರದಲ್ಲಿ ಎಸಗಿದ್ದ ಅನೇಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳ ನೆನಪನ್ನು ತಂದಿತ್ತು. ಈ 5ರ ಗುಂಪು ಈ ಪ್ರದೇಶದ ಮಹಿಳೆಯರಿಗೆ ಒಂದು ಶಾಪದಂತಿತ್ತು. ಪ್ರತಿಮಾಳ ಭಯಕ್ಕೆ ದೈವಭೂತಗಳಿಗಿಂತಲೂ ಮನುಷ್ಯರ ಈ ಕ್ರೌರ್ಯವೇ ಹೆಚ್ಚು ಭೀಕರವಾಗಿತ್ತು. ಕಿರಾತನು ಅವಳನ್ನು ಹಿಡಿಯಲು ಮುಂದಾದಾಗ ಪ್ರತಿಮಾ ಜೀವ ಉಳಿಸಿಕೊಳ್ಳುವ ಹತಾಶಾ ಪ್ರಯತ್ನವಾಗಿ ತನ್ನ ವಾನಿಟಿ ಬ್ಯಾಗ್ಗೆ ಕೈ ಹಾಕಿ ಕೈಯಲ್ಲಿದ್ದ ಭಸ್ಮದ ಸಣ್ಣ ಕರಡಿಗೆಯನ್ನು ತೆಗೆದುಕೊಂಡು ಅದನ್ನು ತನ್ನ ಹೃದಯಕ್ಕೆ ಒತ್ತಿ ಕಣ್ಣೀರಿನಿಂದ ಕರಗಿದ ಧ್ವನಿಯಲ್ಲಿ ಕೊನೆಯದಾಗಿ ಕೊರಗಜ್ಜಾ ಎಂದು ಗಟ್ಟಿಯಾಗಿ ಉಸಿರು ಬಿಟ್ಟಳು. ಅವಳು ತನ್ನ ಜೀವನದ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಈಗ ದೈವದ ಮೊರ ಮಾತ್ರ ಉಳಿದಿದೆ ಎಂದು ಅಸಹಾಯಕಳಾದಳು. ಪ್ರತಿಮಾ ಆ ಕರಡಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಅದೇ ಸಮಯದಲ್ಲಿ ಕಪ್ಪು ನಾಯಿಯ ಘೋರ ಶಬ್ದ ಕೇಳಿಸಿತು. ಅದು ಬೆನ್ನಟ್ಟಿಕೊಂಡು ಬಂದವನು ಪೊಲೀಸರಿಗೆ ಸಿಗದೆ ಅನೇಕ ವರ್ಷಗಳಿಂದ ಈ ಊರಿನ ಮತ್ತು ರಾಜ್ಯದ ಕೆಲವು ಅಮಾಯಕರ ಸಾವಿಗೆ ನೇರವಾಗಿ ಕಾರಣವಾಗಿದ್ದ ಮೋಸ್ಟ್ ವಾಂಟೆಡ್ ಸೈಕೋ ಕಿಲ್ಲರ್. ಈ 2 ಪಾಪಿಗಳು ಈ ಕ್ಷೇತ್ರಕ್ಕೆ ಒಂದು ಕರಾರ ನೆರಳಿನಂತಿದ್ದರು. ಆದರೆ ಅದು ಸಾಮಾನ್ಯ ನಾಯಿಯಾಗಿರಲಿಲ್ಲ. ಅದು ಆ ಕ್ಷೇತ್ರದ ಶಕ್ತಿಯಾಗಿತ್ತು, ಒಂದು ಮಾಯಾ ನಾಯಿಯಾಗಿತ್ತು. ಆಯುಧದ ಪೆಟ್ಟು ಅದಕ್ಕೆ ತಗುಲಿದರೂ ಅದು ಬರೀ ಗಾಳಿಯನ್ನು ಸೀಳಿದಂತೆ ಕಿಲ್ಲರ್ಗೆ ಭ್ರಮೆ ಉಂಟುಮಾಡಿ ಮುಂದುವರಿಯಿತು. ನಾಯಿಯು ಸೈಕೋ ಕಿಲ್ಲರ್ನ ಸುತ್ತ ಪ್ರದಕ್ಷಿಣೆ ಹಾಕಿ ಮೃತ್ಯುವಿನ ಗರ್ಜನೆ ಮಾಡಿತು. ಈ ನಿರ್ಜನ ರಸ್ತೆಯಲ್ಲಿ ಒಂದು ಕಡೆ ದುರಾಸೆಯ ಕಾಮುಕ ಕಿರಾತರು, ಮತ್ತೊಂದು ಕಡೆ ರಕ್ತದಾಹಿ ಸೈಕೋ ಕಿಲ್ಲರ್ ಮತ್ತು ಮಧ್ಯದಲ್ಲಿ ದೈವದ ಮೊರೆ ಹೋದ ಅಸಹಾಯಕ ಪ್ರತಿಮಾ. ಎಲ್ಲರ ಪಾಪ ಪುಣ್ಯಗಳ ಲೆಕ್ಕಾಚಾರವು ಆ ಕತ್ತಲ ರಾತ್ರಿಯಲ್ಲಿ ಆರಂಭವಾಯಿತು. ಕಪ್ಪು ನಾಯಿಯು ಸೈಕೋ ಕಿಲ್ಲರ್ನನ್ನು ಸುತ್ತುವರಿದಾಗ ಪ್ರತಿಮಾಳ ಹೃದಯಾಳದ ಆರ್ತ ಮೊರೆ ಆ ಪ್ರದೇಶದ ನಕಾರಾತ್ಮಕ ಶಕ್ತಿಯನ್ನು ಕೇಂದ್ರೀಕರಿಸಿತು. ಆ ಕಪ್ಪು ನಾಯಿಯ ಅಗಾಧವಾದ ಮತ್ತು ಭಯಾನಕ ಶಕ್ತಿಯು ಅಸಂಖ್ಯಾತ ಪಾಪಗಳನ್ನು ಹೊತ್ತಿದ್ದ ಸೈಕೋ ಕಿಲ್ಲರ್ನ ದೇಹದೊಳಗೆ ಪ್ರವೇಶಿಸಿತು. ಕ್ಷಣಾರ್ಧದಲ್ಲಿ ಸೈಕೋ ಕಿಲ್ಲರ್ನ ದೇಹವು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನಿಂತಿತು. ಅವನ ಕಣ್ಣುಗಳಲ್ಲಿನ ಹುಚ್ಚು ಮಾಯವಾಗಿ ಉಗ್ರವಾದ ಕೆಂಪು ಜ್ವಾಲೆಗಳು ಮಿಂಚಿದವು. ಇದು ಇನ್ನೂ ಕ್ರೂರ ಕಿಲ್ಲರ್ ಆಗಿರಲಿಲ್ಲ, ಇದು ಮಾನವ ರೂಪದಲ್ಲಿ ಬಂದ ದೈವಶಕ್ತಿ. ಆ ನಂತರ ನಡೆದದ್ದು ಮಾನವ ಲೋಕದ ಅತ್ಯಂತ ಭೀಕರವಾದ ನ್ಯಾಯ ವಿತರಣೆ.
ದೈವದ ಶಕ್ತಿಯಿಂದ ತುಂಬಿದ ಸೈಕೋ ಕಿಲ್ಲರ್ನ ದೇಹವು ತನ್ನ ಕೈಯಲ್ಲಿದ್ದ ಹರಿತಾದ ಆಯುಧವನ್ನು ಸ್ವತಃ ನ್ಯಾಯದ ಸಾಧನವಾಗಿ ಬಳಸಿಕೊಂಡು ಒಂದು ಕ್ಷಣ ಒಂದು ಸಿಡಿಲಿನ ವೇಗದಲ್ಲಿ 5 ಜನ ಕ್ರೂರ ದುಷ್ಕರ್ಮಿಗಳ ತಲೆ ಕಡಿದನು. ಅದು ಕೇವಲ ಕೊಲೆಯಾಗಿರಲಿಲ್ಲ, ಅದು ಅತ್ಯಾಚಾರಿಗಳಿಗೆ ಪಾಪಕ್ಕೆ ದೈವದಿಂದ ನೀಡಿದ ಉಗ್ರ ಶಿಕ್ಷೆಯಾಗಿತ್ತು. ರಕ್ತದ ನದಿಯೇ ಹರಿದಿತು. ಆ ರಕ್ತದ ನದಿಯು ಹಿಂದೆ ಅನೇಕ ಅಮಾಯಕ ಹುಡುಗಿಯರು ದೌರ್ಜನ್ಯಕ್ಕೊಳಗಾಗಿ ಕೊಲೆಯಾಗುವ ಸಮಯದಲ್ಲಿ ಹರಿಸಿದ ಕಣ್ಣೀರಿನ ಕಲೆಯನ್ನು ತೊಳೆದವು. ಆ ರಸ್ತೆಯು ನ್ಯಾಯದ ರಣರಂಗವಾಗಿ ಮಾರ್ಪಾಟಾಯಿತು. ದೈವದ ಶಕ್ತಿಯು ಸೈಕೋ ಕಿಲ್ಲರ್ನ ದೇಹದಿಂದ ಹೊರಬೀಳುತ್ತಿದ್ದಂತೆಯೇ ಆ ದೇಹವು ತನ್ನ ಕೈಯಲ್ಲಿನ ಹರಿತವಾದ ಆಯುಧದಿಂದ ಸ್ವತಃ ತನ್ನನ್ನು ತಾನೇ ಕೊಚ್ಚಿಕೊಂಡಿತು. ಆ ದೇಹವು ಈ ಹಿಂದೆ ಆ 5 ದುಷ್ಕರ್ಮಿಗಳನ್ನು ಕೊಂದ ರೀತಿಯಲ್ಲೇ ತನ್ನನ್ನು ತಾನೇ ಗಾಯಗೊಳಿಸಿಕೊಂಡು ಅವರ ದೇಹಗಳ ಪಕ್ಕದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತಿತು. ಕೊರಗಜ್ಜನ ನ್ಯಾಯವು ಪಾಪಿಗಳ ಗುಂಪಿನ ಅಂತ್ಯದೊಂದಿಗೆ ಕೊನೆಗೊಳ್ಳಲಿಲ್ಲ, ಆದರೆ ಆ ಪಾಪಗಳಿಗೆ ಆಶ್ರಯ ನೀಡಿದ ಸೈಕೋ ಕಿಲ್ಲರ್ನ ದೇಹದ ಸಂಪೂರ್ಣ ವಿನಾಶದೊಂದಿಗೆ ಪೂರ್ಣಗೊಂಡಿತು. ದೈವದ ರುದ್ರ ನೃತ್ಯ ಮುಗಿದ ನಂತರ ಆ ಭಯಾನಕ ರಸ್ತೆಯಲ್ಲಿ ಭೀಕರ ಮೌನ ಆವರಿಸಿತು. ಪ್ರತಿಮಾ ಹೆಪ್ಪುಗಟ್ಟಿದಂತೆ ನಿಂತಿದ್ದಳು. ದುಷ್ಕರ್ಮಿಗಳ ನಿಶ್ಚಲ ದೇಹಗಳು, ನಿಗೂಢ ಮೌನ, ಇದೆಲ್ಲವೂ ಒಂದು ಭಯಾನಕ ಸತ್ಯವಾಗಿತ್ತು. ಕಪ್ಪು ನಾಯಿಯು ಪ್ರತಿಮಾಳ ಕಡೆಗೆ ನಿಧಾನವಾಗಿ ಹೆಜ್ಜೆ ಹಾಕಿತು. ಅದರ ಉಗ್ರ ಕಣ್ಣುಗಳು ಈಗ ಮೃದುವಾದವು. ಅದು ಪ್ರತಿಮಾಳ ಕಾಲಿಗೆ ಮೆಲ್ಲನೆ ತನ್ನ ಮುಖವನ್ನು ಉಜ್ಜಿ ತನ್ನ ರಕ್ಷಣೆಯ ಭರವಸೆಯನ್ನು ನೀಡಿತು. ನಂತರ ಆ ನಾಯಿಯು ಅವಳ ಸುತ್ತ ಪ್ರದಕ್ಷಿಣೆ ಹಾಕಿ ಅವಳ ಮುಂದೆ ನಡೆದು ಮಾರ್ಗದರ್ಶಕನಂತೆ ಸಾಗಲು ಆರಂಭಿಸಿತು. ಪ್ರತಿಮಾ ದೈವಿಕ ಶಕ್ತಿಯಿಂದ ಪ್ರೇರಿತಳಾಗಿ ಯಾವುದೇ ಭಯವಿಲ್ಲದೆ ಆ ಕಪ್ಪು ನಾಯಿಯ ಹಿಂದೆ ಹೆಜ್ಜೆ ಹಾಕಿದಳು. ಕ್ಷೇತ್ರ ಪಾಲಕನಂತೆ ಬಂದ ಆ ಕಪ್ಪು ನಾಯಿ ಕತ್ತಲ ದಾರಿಯಲ್ಲಿ ಪ್ರತಿಮಾಳನ್ನು ಮುನ್ನಡೆಸಿತು. ಅವಳ ಮನಸ್ಸಿನಲ್ಲಿ ಇನ್ನು ಯಾವುದೇ ಸಂಶಯವಿರಲಿಲ್ಲ. ಆಕೆಯ ಪಾಲಿಗೆ ಆ ನಾಯಿ ಕೇವಲ ನಾಯಿಯಾಗಿರಲಿಲ್ಲ, ಕೊರಗಜ್ಜನ ಶಕ್ತಿಯೇ ಮಾರ್ಗದರ್ಶಕನಾಗಿ ಜೊತೆಗಿದ್ದ. ಬೆಳಿಗ್ಗೆ 3 ಗಂಟೆಯ ಸುಮಾರಿಗೆ ಕಪ್ಪು ನಾಯಿಯು ಪ್ರತಿಮಾಳ ಸ್ವಂತ ಮನೆಯ ಮುಂದೆ ನಿಂತಿತು. ಪ್ರತಿಮಾ ನಿಧಾನವಾಗಿ ಬಾಗಿಲನ್ನು ತೆರೆದು ಒಳಗೆ ಹೆಜ್ಜೆ ಇಟ್ಟಳು. ಅವಳು ಹಿಂತಿರುಗಿ ನೋಡಿದಳು. ಕಪ್ಪು ನಾಯಿಯು ಮೌನವಾಗಿ ಅವಳನ್ನೇ ನೋಡುತ್ತಾ ನಿಂತಿತು. ಅದು ತಾನು ವಹಿಸಿಕೊಂಡ ಜವಾಬ್ದಾರಿಯನ್ನು ಪೂರೈಸಿದ ತೃಪ್ತಿಯಲ್ಲಿತ್ತು. ಪ್ರತಿಮಾ ತನ್ನ ಬಳಿಯಿದ್ದ ಪವಿತ್ರ ಭಸ್ಮದ ಸಣ್ಣ ಕರಡಿಗೆಯನ್ನು ಕೈಯಲ್ಲಿ ಹಿಡಿದು ಕೃತಜ್ಞತೆಯಿಂದ ಆ ನಾಯಿಯ ಮುಂದೆ ತಲೆಬಾಗಿಸಿದಳು. ನಾಯಿಯು ಮೆಲ್ಲನೆ 1 ಹೆಜ್ಜೆ ಹಿಂದೆ ಸರಿದಿತು. ತನ್ನ ದೈವಿಕ ಕರ್ತವ್ಯ ಮುಗಿದಿತ್ತು. ಪ್ರತಿಮಾಳನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ ನಂತರ ಅದು ಮತ್ತೊಮ್ಮೆ ಕತ್ತಲನಲ್ಲಿ ಶಬ್ದವಿಲ್ಲದೆ ಕರಗಿ ಹೋಯಿತು. ಮಾರನೇ ದಿನ ಪೊಲೀಸರು ಸ್ಥಳಕ್ಕೆ ಬಂದಾಗ ಅವರಿಗೆ ಯಾವುದೇ ಗೊಂದಲವಿರಲಿಲ್ಲ. ಅಲ್ಲಿ ಹರಿಯುತ್ತಿದ್ದ ರಕ್ತ, ಕೊಚ್ಚಿ ಹಾಕಿದ 6 ದೇಹಗಳು, 5 ದುಷ್ಕರ್ಮಿಗಳು ಮತ್ತು ಮೋಸ್ಟ್ ವಾಂಟೆಡ್ ಸೈಕೋ ಕಿಲ್ಲರ್ನದ್ದು ಮತ್ತು ಹತ್ತಿರದಲ್ಲಿ ಬಿದ್ದಿದ್ದ ಆಯುಧಗಳು, ಇಷ್ಟೇ ಸಿಕ್ಕ ಸುಳಿವು. ಪೊಲೀಸ್ ಇಲಾಖೆಯ ತನಿಖಾಧಿಕಾರಿಗಳು ಸುಲಭವಾಗಿ ಈ ತೀರ್ಮಾನಕ್ಕೆ ಬಂದರು. ಈ ಸ್ಥಳದಲ್ಲಿ 2 ಪಾಪಿ ಗುಂಪುಗಳು, ಅಂದರೆ 5 ದುಷ್ಕರ್ಮಿಗಳು ಮತ್ತು ಅವರ ಎದುರಾಳಿಯಾದ ಸೈಕೋ ಕಿಲ್ಲರ್, ಯಾವುದೋ ಹಳೆಯ ವೈಷಮ್ಯಕ್ಕಾಗಿ ಭೀಕರವಾಗಿ ಹೋರಾಡಿದ್ದಾರೆ. ಈ ಹೋರಾಟದಲ್ಲಿ ಒಬ್ಬರಿಗೊಬ್ಬರು ಕಡಿದು ಸತ್ತಿದ್ದಾರೆ. ನಮಗೆ 2 ಅಪಾಯಕಾರಿ ಪಾಪಿಗಳು ಅವರೇ ಹೋರಾಡಿ ಸತ್ತ ಕಾರಣ ತನಿಖಾ ಭಾರ ಕಡಿಮೆಯಾಯಿತು ಎಂದು ಅಧಿಕಾರಿಗಳು ತಮ್ಮ ವರದಿ ಬರೆದು ಸುಲಭವಾಗಿ ಪ್ರಕರಣ ಮುಗಿಸಿದರು. ಆದರೆ ಪ್ರತಿಮಾಳಿಗೆ ಮಾತ್ರ ಸತ್ಯ ತಿಳಿದಿತ್ತು. ಅದು ಕ್ರಿಮಿನಲ್ ಗುಂಪುಗಳ ನಡುವಿನ ದ್ವೇಷವಾಗಿರಲಿಲ್ಲ. ಅದು ಈ ಊರಿನ ಅಮಾಯಕರ ಆತ್ಮಗಳಿಗೆ ಶಾಂತಿ ನೀಡಲು ಬಂದ ಸ್ವಾಮಿ ಕೊರಗಜ್ಜನ ದೈವಿಕ ನ್ಯಾಯ. ಆ ರಾತ್ರಿಯ ಬಸ್ ವಿಳಂಬವು ಆ 2 ಭಯಾನಕ ಪಾಪಿಗಳನ್ನು ಸಂಹರಿಸಲು ಕೊರಗಜ್ಜನ ಶಕ್ತಿಯು ನಡೆಸಿದ ಒಂದು ದೈವಿಕ ಸಂಚು ಎಂಬುದನ್ನು ಅವಳು ಅರಿತಳು.
ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.